ಮಡಿವಾಳ ಸೇರಿ 24 ಜನರ ಹತ್ಯೆಯಾಗಿದೆ. ಇದರ ನೇರ ಹೊಣೆಯನ್ನು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸ್ಕೋಬೇಕಾಗುತ್ತೆ. ಅವ್ರ ಜವಾಬ್ದಾರಿ ಇದ್ದಾರೆ. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಇದೆಲ್ಲಕ್ಕೂ ಸಹ ಹಿನ್ನೆಲೆ ಗಾಯಕರಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಶಾಂತ ರೀತಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮೋಟ್ರ್ ಬೈಕ್ಗಳಲ್ಲಿ ನಮ್ಮ ಜನ ಪ್ರತಿಭಟನೆ ಮಾಡೋಕ್ಕೆ ಮಂಗಳೂರು ಬರ್ತಾ ಇರೋದನ್ನು ತಡೆದು ಹಿಂಸೆ ಮಾಡಿ ಲಾಠಿ ಚಾರ್ಜ್ ಮಾಡಿ ಅಮಾನುಷವಾದಂಥ ವರ್ತನೆಯನ್ನು ನಿನ್ನೆ ಮಾಡಿರುವಂಥದ್ದು, ನಮ್ಮ ಶೋಭಾ ಕರಂದ್ಲಾಜೆಯವ್ರಿಗೂ ಪೆಟ್ಟಾಗಿರುವಂಥದ್ದು, ಕೆಲವು ಕಡೆ ಲಾಠಿ ಚಾರ್ಜ್ ಮಾಡಿರುವಂಥದ್ದು, ಈ ರೀತಿ ಒಂದು ರೀತಿ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಯಾವ ರೀತಿ ವರ್ತನೆಯನ್ನು ಮಾಡಬೇಕು ಅದಕ್ಕಿಂತ ಕೆಟ್ಟದಾಗಿ ಈ ಸಿದ್ದರಾಮಯ್ಯ ಸರ್ಕಾರ ನಡ್ಕೊಂಡಿದೆ. ಇದನ್ನು ನಾನು ಖಂಡಿಸ್ತೇನೆ. ನಾಳೆ ಮಂಗಳೂರಿನಲ್ಲಿ ನಮ್ಮ ಸಂಸತ್ ಸದಸ್ಯರು ಎಲ್ಲ ಮುಖಂಡರು ತೀರ್ಮಾನ ಮಾಡೋ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ರಾಜ್ಯದ ಎಲ್ಲ ಭಾಗಗಳಿಂದ ಕಾರ್ಯಕರ್ತರು ಬರೋರಿದ್ದಾರೆ. ಮತ್ತೊಮ್ಮೆ ಈ ರೀತಿಯ ಹಿಂದೂಗಳ ಹತ್ಯೆ ಆಗಬಾರ್ದು. ಆಗಿರುವಂಥ ಹತ್ಯೆಗಳ ಸಮಗ್ರ ತನಿಖೆ ಆಗಬೇಕು. ಮತ್ತು ಪ್ರಜಾತಂತ್ರ ವ್ಯವಸ್ಥೆಗೇ ಮಾರಕ ಆಗುವಂಥ ಈ ಒಂದು ವರ್ತನೆ ಏನಿದೆ ಈ ಸಿದ್ದರಾಮಯ್ಯನವ್ರದ್ದು ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳದು, ಇದನ್ನು ನಾವು ಖಂಡಿಸ್ತೇವೆ. ನೋಡಿ, ಇವತ್ತು